ಒಂದಷ್ಟು ಸೇವೆಯನ್ನು ಸಲ್ಲಿಸುತ್ತಾ ನಮಗೆಲ್ಲ ಸ್ಫೂರ್ತಿಯಾಗಿರುವಂಥ ಮಹನೀಯರನ್ನು ಗುರುತಿಸಿ ಅವರನ್ನು ಗುರುವಂದನಾ ಕಾರ್ಯಕ್ರಮವನ್ನು ಮಾಡುವಂಥ ಪದ್ಧತಿ ಕಳೆದ 12 ವರ್ಷದಿಂದ ಭಗತ್ ಸಿಂಗ್ ಪ್ರತಿಷ್ಠೆ ಮಾಡ್ತಾಯಿದೆ. ಅದೇ ರೀತಿ ಈ ಭಾಗದ ಸುಮಾರು ನಮ್ಮ ಉಳ್ಳಾಲ ಈ ಭಾಗಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ಮಹನೀಯರುಗಳನ್ನು ಗುರು ಪೂರ್ಣಿಮೆ ದಿವಸ ಗುರುವಂದನಾ ಕಾರ್ಯಕ್ರಮದ ಮೂಲಕ ಭಗತ್ ಸಿಂಗ್ ಪ್ರತಿಷ್ಠಾನ ಗುರುವಂದನಾ ಕಾರ್ಯಕ್ರಮವನ್ನು ಅವರ ವಿಶಿಷ್ಟ ಪದ್ಧತಿಯಲ್ಲಿ ನಡೆಸ್ತಾ ಬಂದಿದೆ. ಇವತ್ತು ಉಳ್ಳಾಲ ಭಾಗದಲ್ಲಿ ನಿವೃತ್ತ ಶಿಕ್ಷಕರಾಗಿದ್ದುಕೊಂಡು ಸಾಮಾಜಿಕ ಧಾರ್ಮಿಕ ಸೇವೆಯನ್ನು ಸಲ್ಲಿಸ್ತಿರುವಂಥ ನಮಗೆಲ್ಲ ಸ್ಫೂರ್ತಿದಾಯಕ ಆಗಿರ್ತಕ್ಕಂಥ ವಾಸುದೇವ ಮಾಸ್ಟರನ್ನು ಇವತ್ತು ನಮ್ಮೆಲ್ಲ ಸದಸ್ಯರ ಪದಾಧಿಕಾರಿಗಳ ಅಭಿಪ್ರಾಯದಲ್ಲಿ ಇವತ್ತು ನಾವು ಈ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ಅವರು ಹಾಜರಾಗಿದ್ದು ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತ. ಈ ಭಾಗದ ಧಾರ್ಮಿಕವಾದಂಥ ಒಂದು ಕ್ಷೇತ್ರ ಭಗವತ್ ಕ್ಷೇತ್ರ. ಅದರ ಕಾರಣವು ನಮಗೆಲ್ಲ ತಿಳಿಪಡಿಸಿದರು. ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬಂದಿದ್ದ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೀರಾಂಜನೇಯ ವ್ಯಾಯಾಮಶಾಲೆಯ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ಪುಷ್ಪರಾಜ್ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಾಯಿದ್ದೇನೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ನಮ್ಮೆಲ್ಲರೂ ಯುವಕರ ದಂಡನ್ನು ಕಟ್ಟಿಕೊಂಡು ಕಳೆದ 14 ವರ್ಷಗಳಿಂದ ಈ ತೊಕ್ಕೊಟ್ಟು ಉಳ್ಳಾಲ ಪರಿಸರದಲ್ಲಿ ಒಂದಷ್ಟು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯ ಮಾಡುವಂಥಕ್ಕೆ ಪ್ರೇರೇಪಣೆ ನಮ್ಮ ಅಧ್ಯಕ್ಷರು ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಅದೇ ರೀತಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಸಲಹೆಗಾರರು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ಆನಂದ ಮಾಸ್ಟರ್ ಆತ್ಮೀಯವಾದಂಥ ಸ್ವಾಗತ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ನಮ್ಮ ಮಿತ್ರರಾದಂಥ ರಾಕೇಶ್ ಬೈಪಾಸಿದ ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಅದೇ ರೀತಿ ಈ ಭಾಗದ ನಮ್ಮೆಲ್ಲ ವ್ಯಾಯಾಮಶಾಲೆಯ ಬಂಧುಗಳು ಬಂದಂಥ ನಮ್ಮೆಲ್ಲ ಆತ್ಮೀಯ ಮಿತ್ರ ದಯಾನಂದ್ ತಗೊಂಡು ಅವರಿಗೂ ಆತ್ಮೀಯವಾದಂಥ ಸ್ವಾಗತ ನೀಡುತ್ತಿದ್ದೇವೆ. ಬಂದಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮಾಧ್ಯಮ ಮಿತ್ರರು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಗುರುವಂದನ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾಗಿ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಿದರೆ ನಮ್ಮ ಗೌರವ ಸಲಹೆಗಾರರಾದ ಆನಂದ ಮಾಸ್ಟರ್. ಈ ವರ್ಷಕ್ಕೆ ನಮಗೆ 14ನೇ ವರ್ಷ ಪೂರ್ತಿಯಾಗಿದೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಆರಂಭದಲ್ಲಿ ಕೇವಲ ಒಂದು 10-15 ಸ್ಫೂರ್ತಿಯುತಂಥ ವ್ಯಕ್ತಿಗಳನ್ನು ಯುವಕರನ್ನು ಸೇರಿಸಿಕೊಂಡು ಕಟ್ಟಿದಂಥ ಸಂಸ್ಥೆ. ನಮ್ಮಲ್ಲಿ ಒಂದು ಉದ್ದೇಶ ಇತ್ತಂತ ಹೇಳಿದರೆ ಈ ದೇಶದ ರಾಷ್ಟ್ರೀಯ ಚಿಂತನೆಗಳು ದೇಶದಲ್ಲಿ ನಡೆಯುವಂತಹ ಉತ್ತಮ ಕಾರ್ಯಕೆಲಸಗಳು ಭಗತ್ ಸಿಂಗ್ನ ಏನು ಕನಸುಗಳಿತ್ತು ಅದನ್ನು ಒಂದಷ್ಟು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ನಾವು ಹುಟ್ಟಿಹಾಕಿದ್ದೇವೆ. ಸುಮಾರು 5-6 ಅಧ್ಯಕ್ಷರುಗಳನ್ನು ಕಂಡೆವು. ರಾಕೇಶ್ ಬೈಪಾಸ್ ಆಗಿರ್ಬೋದು, ಹರೀಶ್ ಅಮ್ಲಮಗರ್ ಆಗಿರ್ಬೋದು, ಕಿರಣ್ ಕೊಹ್ಲಿ ಆಗಿರ್ಬೋದು, ಪ್ರವೀಣೇಶ್ ಕುಂಬಳ ಆಗಿರ್ಬೋದು. ಹೆಚ್ಚು ಸುಮಾರು 7-8 ವರ್ಷಗಳ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ನಮ್ಮ ಜೀವನ್ ಕುಮಾರ್. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ ಯಾವುದೇ ಒಂದು ಪರಿಸರದಲ್ಲಿ ಒಂದು ಒಳ್ಳೆಯ ಕೆಲಸ ಆಗಬೇಕಾಗಿದೆ ಒಂದು ಉತ್ತಮವಾದ ಸಂಸ್ಥೆಯ ಅವಶ್ಯಕತೆ. ನಮ್ಮ ಸಂಸ್ಥೆಯ ಉದ್ದೇಶ ನಾನು ಈಗ ಹೇಳಿದಾಗಲೇ ರಾಷ್ಟ್ರೀಯ ಚಿಂತನೆ. ನಮ್ಮ ಸಂಸ್ಥೆ ಆರಂಭವಾದದ್ದು ಒಂದು ಹೆಜ್ಜೆ ಇಟ್ಟದ್ದು ಮೃತ್ಯುಂಜಯ ಅನ್ನತಕ್ಕಂಥ ಒಂದು ಆ್ಯಂಬುಲೆನ್ಸಿನ ಮೂಲಕ. ಯಾಕೆ ಆ ಸಂದರ್ಭದಲ್ಲಿ ಸಮಾಜದ ತಳಮಟ್ಟದ ಬಡವರ್ಗದ ಜನರ ಶವ ಸಂಸ್ಕಾರಕ್ಕೆ ಅಥವಾ ಶವಯಾತ್ರೆ ಮಾಡಲಿಕ್ಕೆ ಒಂದು ಆ್ಯಂಬುಲೆನ್ಸಿನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಮ್ಮ ಯುವಕರು ನಮ್ಮ ಅಧ್ಯಕ್ಷರು ಒಂದು ಒಳ್ಳೆಯ ಒಂದು ಯೋಚನೆ ಮಾಡಿಕೊಂಡು ನಮಗೊಂದು ಆ್ಯಂಬುಲೆನ್ಸನ್ನು ಕೊಂಡುಕೊಳ್ಳುವ ಒಂದು ನಿರ್ಧಾರ ಮಾಡಿಕೊಂಡು ಆ ಮೂಲಕ ಒಂದು ಆ್ಯಂಬುಲೆನ್ಸನ್ನು ಒಂದು ಇತ್ತೀಚಿನ 2 ವರ್ಷಗಳಲ್ಲಿ ಮಾತ್ರ ಅದು ಸ್ವಲ್ಪ ನಮಗೆ ಅದರ ರಿಪೇರಿ ಬಂದಾಗ ತಟಸ್ಥವಾಗಿ ನಿಲ್ಲಿಸಿದೆ.
ನಡೆಸಿದ್ದೇವೆ. ಇಷ್ಟು ವರ್ಷಗಳಲ್ಲಿ ಅದು ಓಡಾಡಿದೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಹೆಸರನ್ನು ಅದು ಪ್ರಚಾರ ಮಾಡಿ ತಿರುಗಾಡುವುದರ ಮೂಲಕ. ಆ ನಂತರ ಅದು ನಮ್ಮ ಮೊದಲ ಹೆಜ್ಜೆ ಆಗಿದೆ. ಯಾಕಂದರೆ ಇದು ನಿರಂತರವಾಗಿ ಈ ಸಂಸ್ಥೆ ಉಳಿಬೇಕು ಅಂತೇಳಿ ನಾವು ನಿರಂತರವಾದ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕಾಯಿತು. ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿದ್ದಾರೆ, ಕಷ್ಟಪಟ್ಟು ಕಲಿಯುವಂಥ ಮಕ್ಕಳಿದ್ದಾರೆ. ಅಂಥ ಮಕ್ಕಳಿಗೆ ಉಚಿತವಾದಂಥ ಪುಸ್ತಕಗಳನ್ನು, ಬ್ಯಾಗ್ಗಳನ್ನು, ಕೊಡೆಗಳನ್ನು, ಒಂದಷ್ಟು ಸಂಭಾವನೆಯನ್ನು ನೀಡುವುದರ ಮೂಲಕ ಆ ಬಡ ಮಕ್ಕಳ ಒಂದು ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಬಂದಿದೆ. ಆ ನಂತರ ನಮ್ಮ ಭಗತ್ ಸಿಂಗರ ಹೆಸರನ್ನು ನಾವು ಇಟ್ಟಿದ್ರೆ ಯಾವ ಉದ್ದೇಶವನ್ನು ನಾವು ಇಟ್ಟುಕೊಂಡಿದ್ದೇವೋ ಅದಕ್ಕೆ ಅವರ ಜನ್ಮದಿನ ಮತ್ತು ಹುತಾತ್ಮ ದಿನ. ಯಾಕಂದರೆ ಭಗತ್ ಸಿಂಗರಿಗೆ 1000 ವರ್ಷ ಆಯಸ್ಸು ಇರಲಿಲ್ಲ. ಅವರು ಬದುಕಿದ್ದು ಕೇವಲ 23 ವರ್ಷ ಮಾತ್ರ. ತನ್ನ 12ನೇ ವಯಸ್ಸಿನಲ್ಲಿ ಅವರು ರಾಷ್ಟ್ರ ಚಿಂತನೆಯನ್ನು ತೊಡಗಿಸಿಕೊಂಡು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದವರು ಭಗತ್ ಸಿಂಗ್. ಸೊ ಅವರ ಒಂದು ನೆನಪಿಗೋಸ್ಕರ ಅವರ ಹುಟ್ಟುಹಬ್ಬವನ್ನು ಮತ್ತು ಅವರ ಹುತಾತ್ಮ ದಿನವನ್ನು ನಾವು ನಿರಂತರವಾಗಿ ಆಚರಿಸ್ತಾ ಬಂದಿದ್ದೇವೆ. ಅದರ ಜೊತೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು SSLC ಮತ್ತು PUC ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಅವರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದೆ. ಆ ನಂತರ ಇಡೀ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರನ್ನು ಗುರುತಿಸಿಕೊಂಡು ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಆಮೇಲೆ ಈ ವನ ಮಹೋತ್ಸವ ವೃಕ್ಷಾಂಕುರ ಕಾರ್ಯಕ್ರಮ ಮಾಧವ್ ಉಳ್ಳಾಳಿದ್ದಾರೆ. ವೃಕ್ಷಾಂಕುರ ಮನೆಗೊಂದು ಗಿಡವನ್ನು ಕೊಟ್ಟು ನೆಟ್ಟು ಬರುವಂಥ ಒಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಅದು ಕೂಡ ನಮ್ಮ ನಿರಂತರವಾದ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದೆ. ಆ ನಂತರ ಗೂಡು ದೀಪ, ಅದು ನಮ್ಮ ವಾರ್ಷಿಕೋತ್ಸವ, ಗುರು ಪೂರ್ಣಿಮಾ ದಿವಸ. ಇದು ಪ್ರತಿ ವರ್ಷ ಕೂಡ ಮಾಡ್ತಾ ಬಂದಿದೆ. ಇದು ಯಾಕೆ ಅಂತ ಹೇಳಿದರೆ, ಭಗತ್ ಸಿಂಗ್ ಒಂದು ಮಾತು ಹೇಳಿದರು, ಪುರಸಭೆಯ ಕಾರ್ಮಿಕರ ಮಕ್ಕಳು ಪುರಸಭಾ ಅಧಿಕಾರಿ ಆಗಬೇಕು, ಜಿಲ್ಲಾಧಿಕಾರಿಯ ಆಫೀಸಿನ ಕೆಲಸ ಮಾಡತಕ್ಕಂಥ ಗುಮಾಸ್ತರ ಮಕ್ಕಳು ಜಿಲ್ಲಾಧಿಕಾರಿ ಆಗಬೇಕು, ರೈತನ ಮಕ್ಕಳು ಸೈನಿಕರಾಗಬೇಕು. ಇದು ಅವರ ಕನಸು. ಆದರೆ ಆ ತಳಮಟ್ಟದಿಂದ ಅವರ ಮೇಲ್ಮಟ್ಟಕ್ಕೆ ಹೋಗಬೇಕು. ಸೊ ಆ ಚಿಂತನೆ ಉಳ್ಕೊಂಡು ನಮ್ಮಲ್ಲಿ ಒಂದಷ್ಟು ವಿಚಾರಗಳು ಬರಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ವರ್ಷದ ಕೊನೆಗೆ ಪ್ರತಿಯೊಂದು ಶಾಲೆಯಲ್ಲಿ ವಾರ್ಷಿಕೋತ್ಸವ ಹೇಗೆ ಇದೆಯೋ ಹಾಗೆ ವರ್ಷದ ಕೊನೆಗೆ ಗೂಡು ದೀಪ ಸಂಭ್ರಮವನ್ನು ತೊಕ್ಕೊಟ್ಟು ಅಂಬೇಡ್ಕರ್ ಮೈದಾನದ ಪ್ರತಿ ವರ್ಷ ಕೂಡ, ಕಳೆದ ವರ್ಷ 2 ವರ್ಷ ಮಾಡಲಿಕ್ಕೆ ಆಗಲಿಲ್ಲ, ಲಾಕ್ಡೌನ್ ಇರುವಂಥ ಕಾರಣ. ಉಳಿದ ಎಲ್ಲ ಸಮಯದಲ್ಲಿ ಕೂಡ ನಾವು ವರ್ಷದ ವಾರ್ಷಿಕೋತ್ಸವವನ್ನು ಗೂಡು ದೀಪ ಸಂಭ್ರಮಾಚರಣೆ ಅನ್ನತಕ್ಕಂಥ ಹೆಸರಿನಲ್ಲಿ ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಚಿಕ್ಕ ಪುಟ್ಟ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಇದೆಲ್ಲ ಮೇಲ್ನೋಟಕ್ಕೆ ಕಾಣುವಂಥ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ನಾನು ಹೇಳಿದ್ದೇನೆ. ಒಂದು ಒಳ್ಳೆಯ ಸಂದರ್ಭವನ್ನು ನಾವು ಬಳಸಿಕೊಂಡು ಆ ಮೂಲಕ ಒಳ್ಳೆಯ ಚಟುವಟಿಕೆಯನ್ನು ನಾವು ನೀಡ್ತಾ ಬಂದಿರತಕ್ಕಂಥ ಸಂಸ್ಥೆ ಅದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ. ಇಡೀ ಉಳ್ಳಾಳದಲ್ಲಿ ಅನೇಕ ಸಂಘ ಸಂಸ್ಥೆ ನಾವು ನೋಡ್ತಾ ಇದ್ದೇವೆ. ಆದರೆ ಜೀವಂತವಾಗಿ ಉಳಿದಿರುವಂಥ ಸಂಸ್ಥೆ ಅಂತ ಹೇಳಿದರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ. ಈಗ ನಾನು ಒಂದು ಮೇಲ್ನೋಟಕ್ಕೆ ಕಾಣುವ ರೀತಿಯಲ್ಲಿ ಕಳೆದ 13 ವರ್ಷಗಳಲ್ಲಿ ನಾವು ಯಾರ್ಯಾರನ್ನು ಈ ಗುರುಪೂರ್ಣಿಮೆ ದಿವಸ ಅಭಿನಂದಿಸಿದ್ದೇವೆ ಅನ್ನೋದರ ಆ ವ್ಯಕ್ತಿಗಳ ಹೆಸರು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆರಂಭದಲ್ಲಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಆರಂಭವಾದಂಥ ಆ ವರ್ಷದಲ್ಲಿ ನಾವು ಈ ಗುರುಪೂರ್ಣಿಮಾ ಗೌರವವನ್ನು ಕೊಟ್ಟದ್ದು ನಮ್ಮ ಉಳಿಯ ಧರ್ಮರಸರ ಕ್ಷೇತ್ರದ ಪೂಜ್ಯರಾದಂಥ ಸನ್ಮಾನ್ಯ ದೇವಮೂಲ್ಯನರು. ಅಲ್ಲಿಂದ ನಮ್ಮ ಚಟುವಟಿಕೆ ಆರಂಭ ಆಯಿತು. ದೇವಮೂಲ್ಯನರನ್ನು ನಾವು ಅಭಿನಂದಿಸಿದ್ದೇವೆ. ಆ ನಂತರ ಶಾಂತರ ಪ್ರಶಸ್ತಿ ಪುರಸ್ಕೃತ ಉಳ್ಳಾಲ ಮೋಹನ್ ಕುಮಾರ್ ಅವರನ್ನು ನಾವು ಅಭಿನಂದಿಸಿದ್ದೇವೆ. ಹಿರಿಯ ಸಮಾಜ ಸೇವಕ ಗೋಳಿಯಡಿ ಗೋಪಾಲ ಪೂಜಾರಿಯವರನ್ನು ನಾವು ಅಭಿನಂದಿಸಿದ್ದೇವೆ. ಮೊಗವೀರ ಪಟ್ಟಣದ ಒಬ್ಬ ಸಮಾಜ ಸೇವಕ ಸದಾನಂದ ಬಂಗೇರನ್ನು ನಾವು ಅಭಿನಂದಿಸಿದ್ದೇವೆ. ಕೊರಗಜ್ಜೆ ದೈವದ ನರ್ತಕ ಪಾತ್ರಿ ಮಾಯಿಲ, ಎಲ್ಲಿ ತಳಮಟ್ಟದಲ್ಲಿ ವ್ಯಕ್ತಿ ಇದ್ದಾರೆ, ಮಾಯಿಲ ಅನ್ನತಕ್ಕಂಥ ಕೊರಗಜ್ಜ ನರ್ತಕ ಪಾತ್ರಿ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುಪೂರ್ಣಿಮೆ ಸಂದರ್ಭದಲ್ಲಿ ನಾವು ಅಭಿನಂದಿಸಿದ್ದೇವೆ. ಅದೇ ರೀತಿ ಹಿರಿಯ ರಾಜಕಾರಣಿ ಸಮಾಜ ಸೇವಕ ಸೀತಾರಾಮ್ ಬಂಗೇರ ಕೊಟ್ಟು ಇವರನ್ನು ಕೂಡ ನಾವು ಅಭಿನಂದಿಸಿದ್ದೇವೆ. ಕೊಲ್ಯ. ಆಮೇಲೆ ವೀರಮಾರುತಿ ವ್ಯಾಯಾಮ ಶಾಲೆಯ ಮಾಜಿ ಅಧ್ಯಕ್ಷರಾದಂತಹ ರಾಜೀವ ಮೆಂಡನ್, ಬಹಳ ಹಿರಿಯರು, ಅವರನ್ನು ಕೂಡ ನಾವು
ಗೌರವಿಸಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಹಿರಿಯ ಕಾರ್ಯಕರ್ತ ವೆಂಕಪ್ಪ ಮಾಸ್ತರ್ ಅಸೇಗೋಳಿ, ನಮಗೆಲ್ಲ ಗೊತ್ತಿದೆ. ಅವರನ್ನು ಕೂಡ ಇವತ್ತಿನ ದಿವಸ ಈ ದಿನದ ಕಾರ್ಯಕ್ರಮದಲ್ಲಿ ಅವರನ್ನು ಅಭಿನಂದಿಸಿದ್ದೇವೆ. ಅದೇ ರೀತಿ ತಲಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದಂತಹ ಬಹುಶಃ ಕಳೆದ ವರ್ಷ ಅವರು ಜೀವನದರಾಗಿದ್ದಾರೆ ಬಂಗಾರ ಭಟ್, ಅವರನ್ನು ಕೂಡ ನಾವು ಅಭಿನಂದಿಸಿದ್ದೇವೆ. ತಲಪಾಡಿ ಕಿನ್ಯದ ಪ್ರಗತಿಪರ ಕೃಷಿಕ ರಾಮಯ್ಯ ಕಿಲ್ಲೆ, ಅವರನ್ನು ಗೌರವಿಸಿದ್ದೇವೆ. ಪುಣ್ಯಕೋಟಿ ವಿದ್ಯಾಸಂಸ್ಥೆ ಹೂವಾಕೋ ಕಾಲು ಇದರ ಆಡಳಿತ ನಿರ್ದೇಶಕರಾದಂತಹ ರಾಜಾರಾಮ್ ಭಟ್, ಇವರನ್ನು ಗೌರವಿಸಿದ್ದೇವೆ. ಹಿರಿಯ ನಾಟಕಕಾರ ಸಮಾಜ ಸೇವಕರಾದಂಥ ಜನಾರ್ದನ ಕಾಯರಬಳಿಕೆ ದೇರ್ಲಗಟ್ಟೆ, ವಿಶ್ವನಾಥ್ ಕಾಯರಬಳಿಕೆ ಅವರನ್ನು ಕೂಡ ನಾವು ಗೌರವಿಸಿದ್ದೇವೆ. ಅದೇ ರೀತಿ ನಮ್ಮ ತೊಕ್ಕೊಟ್ಟಿನ ಮೆಲ್ಡರ್ ನಾರಾಯಣ್ ಗಟ್ಟಿ, ಒಬ್ಬ ಹಿರಿಯ ವ್ಯಕ್ತಿ, ಅವರನ್ನು ಕೂಡ ನಮ್ಮ ಈ ಸೇವಾ ಪ್ರತಿಷ್ಠಾನ ಗೌರವಿಸಿದೆ. ಹೀಗೆ 10 ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಾಧನೆಯನ್ನು ಮಾಡಿದಂಥ ಹಿರಿಯರನ್ನು ಗೌರವಿಸುವಂಥ ಈ ಒಂದು ಸಂಪ್ರದಾಯವನ್ನು ಭಗತ್ ಸಿಂಗ್ ಕಳೆದ 13 ವರ್ಷಗಳಿಂದ ನಾವು ನಿರಂತರವಾಗಿ ಆಚರಿಸ್ತಾ ಬಂದಿರುವಂಥ ಈ ವರ್ಷಕ್ಕೆ ನಮಗೆ ಸಿಕ್ಕಿದ್ದು, ನಮ್ಮ ಅಧ್ಯಕ್ಷರ ಗಮನಕ್ಕೆ ಬಂದದ್ದು, ನಮ್ಮ ಸ್ಥಳೀಯರಾದಂತಹ ಭಾರತ್ ಪ್ರೌಢಶಾಲೆಯಲ್ಲಿ ಸುಮಾರು 36 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಅಧ್ಯಾಪನ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರ ಮೂಲಕ, ಅದರ ಜೊತೆಗೆ ಸಾಮಾಜಿಕವಾದಂಥ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರ ಮೂಲಕ, ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ಬಳಸಿಕೊಳ್ಳುವುದರ ಮೂಲಕ, ವೀರರಾಣಿ ಅಮೃತೋತ್ಸವ ಸಮಿತಿಯ ಒಬ್ಬ ಗೌರವ ಸಂಚಾಲಕರಾಗಿ ಸೇವೆ ಮಾಡಿದ್ದರ ಮೂಲಕ, ಅದೇ ರೀತಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಅವರ ಹೆಸರನ್ನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ಒಮ್ಮತದ ತೀರ್ಮಾನ ಈ ವರ್ಷಕ್ಕೆ ನಾವು ವಾಸುದೇವರಾವ್ ಉಳ್ಳಾಲ ಇವರನ್ನು ನಾವು ಗೌರವಿಸಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಸೊ ಈ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಮತ್ತು ಇತರ ಚಟುವಟಿಕೆಗಳು ನಿರಂತರವಾಗಿ ಮುಂದೆಯೂ ಕೂಡ ನಮಗೆ ಇಂಥ ಒಂದು ಕಾರ್ಯಕ್ರಮ ಮಾಡುವಂಥ ಶಕ್ತಿ ನಮಗೆ ಆ ದೇವರು ಕೊಡಲಿ, ಆ ವೀರಾಂಜನೇಯ ಕೊಡಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ. ವೀರಾಂಜನ ವ್ಯಾಯಾಮಶಾಲಾ ಅಧ್ಯಕ್ಷರ ಮಿತ್ರರಾದಂಥ ಈ ಒಂದು ನಮ್ಮ ಪುಷ್ಪರಾಜ್ ಇದ್ದರು, ಅವರು ಈ ಒಂದು ಕಾರ್ಯಕ್ರಮದಿಂದ ಒಂದೆರಡು ಮಾತುಗಳು. ಪ್ರತಿಷ್ಠಾನ ತೊಕ್ಕೊಟ್ಟು ಇದರ ಗುರುವಂದನಾ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದರೆ, ಒಂದನೇದಾಗಿ ನನ್ನನ್ನು ನನ್ನ ವಿದ್ಯಾರಂಭ KGಯಿಂದ ನೋಡಿದಂಥ ಅಧ್ಯಾಪಕರು ನನ್ನ ಎದುರಲ್ಲಿದ್ದಾರೆ. ಇವತ್ತು ನನ್ನಷ್ಟು ಸಂತೋಷ ಪಡುವ ಯಾರು ಇರಲಿಕ್ಕಿಲ್ಲ. ಹೈಸ್ಕೂಲ್ ಮಟ್ಟದ ಶಿಕ್ಷಕರಿದ್ದಾರೆ. ಮತ್ತು ಈಗ ನಂದು ವಿದ್ಯಾಭ್ಯಾಸ ಜೀವನ ಮುಗ್ದ ನಂತರ ಕೂಡ ನನಗೆ ಮಾರ್ಗದರ್ಶಕರಾಗಿರುವಂಥವರು ವಾಸುದೇವರಾವ್. ಈಗ ಇಲ್ಲಿ ಶಾಲೆಯಲ್ಲಿ ಅಧ್ಯಕ್ಷ ಆಗಿರ್ಬೋದು, ಏನಿದ್ರೂ ಕೂಡ ಒಂದು ಮಾರ್ಗದರ್ಶನ ಬೇಕಿದ್ದರೂ ನಾವು ಹೋಗೋದು ವಾಸುದೇವರಾವ್ ಸರ್ ಅಂತ. ಸರ್ ಏನು ಮಾಡ್ಬೋದು, ಹೇಗೆ ವ್ಯವಸ್ಥೆ ಅಂತ. ಹಾಗೆ ಇಂಥ ಒಂದು ಸನ್ನಿವೇಶದಲ್ಲಿ ನನಗೆ ಒಂದು ಭಾಗವಹಿಸುವುದೇ ನನಗೆ ಒಂದು ಭಾರಿ ಪುಣ್ಯದ ಕೆಲಸ ಅಂತೇಳಿ ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇನ್ನು ಮುಂದೆ ಕೂಡ ನಡೆಸುವಂತಾಗಲಿ. ಶ್ರೀ ವೀರಾಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಈ ಕೆಲಸ ಕಾರ್ಯಗಳಿಗೆ ಇರಲಿ ಅಂತೇಳಿ ತುಂಬ ಹೃದಯದಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ 2 ಮಾತುಗಳನ್ನು. ಇದರ ಆಶ್ರಯದಲ್ಲಿ ಕಳೆದ 13 ವರ್ಷಗಳಿಂದ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೊಟ್ಟು ಮತ್ತು ಉಳ್ಳಾಲ ಭಾಗದಲ್ಲಿ ಆರಂಭ ಆದ ಆ ವರ್ಷದಿಂದಲೇ ಈ ಗುರುಪೂರ್ಣಿಮೆಯ ಒಂದು ಪುಣ್ಯ ದಿವಸ ಇವತ್ತು ವ್ಯಾಸ ಪೂರ್ಣಿಮೆ ಅಂತ ಹೇಳ್ತೇವೆ. ವ್ಯಾಸ ಅಂದರೆ ನಮಗೆ ವ್ಯಾಸ ಮಹರ್ಷಿಗಳು ಈ ಜಗತ್ತಿನ ಮೊದಲ ಗುರು, ಅವರ ಆ ಜಯಂತಿ ಜೊತೆಗೆ ಗುರುಪೂರ್ಣಿಮೆ ಆ ನೆಲೆಯಲ್ಲಿ ಗುರುಗಳಿಗೆ ಒಂದು ನಮನವನ್ನು ಸಲ್ಲಿಸುವಂಥ ಮತ್ತು ಗುರುಗಳಿಗೆ ಅವರನ್ನು ನಾವು ನಮ್ಮನ್ನು ಎಷ್ಟು ತಿದ್ದಿ ತೀಡಿ ಈ ಒಂದು ಸಮಾಜಕ್ಕೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಮಾಡಿದಂಥ ಗುರುಗಳಿಗೆ, ಅದು ಕೇವಲ ವಿದ್ಯೆಯನ್ನು ಕೊಟ್ಟಂಥ ಗುರುಗಳು ಮಾತ್ರ ಅಂತಲ್ಲ, ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮಗೆ ಗುರುಗಳಿದ್ದಾರೆ. ಇವತ್ತು ಅವರನ್ನು ಗುರುತಿಸಿ ಅವರ ಆ ಒಂದು ಸೇವೆಯನ್ನು ಮತ್ತು ಸಾಧನೆಯನ್ನು ಅದು ನಮಗೆ ಕೂಡ ಪ್ರೇರಣೆ ಮಾದರಿ ಆಗಬೇಕು, ಸಮಾಜಕ್ಕೆ ಕೂಡ ಅದು ಮಾದರಿ ಆಗಬೇಕು. ಮತ್ತು ಅವರು ಕೊಟ್ಟಿರ್ತಕ್ಕಂಥ ಅಂಥ ಒಂದು ಉದಾತ್ತವಾಗಿರ್ತಕ್ಕಂಥ ಕಾರ್ಯ, ಅದಕ್ಕೋಸ್ಕರ ಅವರಿಗೆ ಒಂದು ಸಮರ್ಪಣೆ, ಗುರುಪೂರ್ಣಿಮೆ ದಿವಸ ಗುರು ವಂದನೆ ಕಾರ್ಯಕ್ರಮ ಮೂಲಕ ಅವರಿಗೆ ಒಂದಷ್ಟು ನಮ್ಮ ಕೈಲಾದಂಥ ಒಂದು ಸೇವೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಗುರು ವಂದನೆ ಕಾರ್ಯಕ್ರಮ. ಇವತ್ತು ಉಳ್ಳಾಳ ಈ ಭಾಗದಲ್ಲಿ ಎಲ್ಲರೂ ಕೂಡ ಚಿರಪರಿಚಿತರೆಂದರೆ ನಮ್ಮ ವಾಸುದೇವ್ ಸರ್. ಅವರು
ಸರಳ ವ್ಯಕ್ತಿ. ನೋಡುವಾಗ ಗೊತ್ತಾಗ್ತದೆ, ಒಂದು ಎಲ್ಲ ಸದ್ಗುಣ ಸಂಪನ್ನರಂದರೆ ಅವರ ಮುಖ ನೋಡುವಾಗಲೇ ನಮ್ಗೆ ಗೊತ್ತಾಗುತ್ತೆ. ಭಾಳ ಒಂದು ಹೌದು, ಎಲ್ಲರಿಗೂ ಕೂಡ ಅವರನ್ನು ನೋಡಿದರೆ ಯಾರು ಕೂಡ ಅವರಿಗೆ ಕೋಪ ಬರೋದು ಸಹ ಕಡಿಮೆ ಅಂತ ಕಾಣ. ಯಾಕಂದರೆ ಅವರು ಅಷ್ಟೊಂದು ಸರಳ ವ್ಯಕ್ತಿ ಮತ್ತು ಒಂದು ಕಾರ್ಯದಲ್ಲಿ ಅಷ್ಟೇ ಒಂದು ಶಿಸ್ತು ಮತ್ತು ಒಂದು ರೀತಿಯ ಬದ್ಧತೆಯಿಂದ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ. ಅವರನ್ನು ಇವತ್ತು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ನಮ್ಮ ಸಭೆಯಲ್ಲಿ ವಾಸುದೇವ ಮಾಸ್ಟರ್ ಅವರ ಒಂದು ಹೆಸರು ಬರುವಾಗ ಎಲ್ಲರೂ ಕೂಡ ಅದಕ್ಕೆ ಸಂಪೂರ್ಣವಾದಂಥ ಒಂದು ಎಲ್ಲರೂ ಕೂಡ ಸರ್ವಾನುಮತದಿಂದ ಒಪ್ಪಿ ಅವರನ್ನು ಇವತ್ತಿನ ಗುರುಪೂರ್ಣಿಮೆ ಕಾರ್ಯ ದಿವಸ ಗುರುವಂದನೆ ಮಾಡಬೇಕಂತ ನಾವು ನಿಶ್ಚಯಿಸಿದ್ದೇವೆ. ಹಾಗೆ ಅವರಿಗೆ ಕೂಡ ನಾನು ಫೋನ್ ಮಾಡುವಾಗ ಅವರು ಹೇಳಿದರು, ಬೇಡಪ್ಪ ಯಾರಿಗಾದರೂ ಬೇರೆಯವರಿಗೆ ನೀವು ಕೊಟ್ಟರೆ ಒಳ್ಳೆ ತೊಂದರೆ ಇಲ್ಲ, ನನಗೆ ಕೊಡಬೇಕಂತಲೇ ಇಲ್ಲ ಅಂತ ಹೇಳಿದರು. ಅದು ಅವರ ದೊಡ್ಡ ಗುಣ. ಅದಕ್ಕೋಸ್ಕರ ನಾವು ಅವರಿಗೊಂದು ಇವತ್ತು ಅವರಿಗೆ ಕೊಡಲೇಬೇಕೆನ್ನುವಂಥ ಒಂದು ಅವರಿಗೆ ಒತ್ತಾಯ ಮಾಡಿದ್ದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಗುರುವಂದನೆ ಸ್ವೀಕಾರ ಮಾಡಲಿಕ್ಕೆ ಅವರು ಒಪ್ಪಿದ್ದಾರೆ. ಮೊದಲಿಗೆ ಅವರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾಗಿ ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತೀನಿ, ಗುರುವಂದನೆ ಸ್ವೀಕಾರ ಮಾಡಲಿಕ್ಕೆ ಒಪ್ಪಿದ್ದಾರೆ. ಅದೇ ರೀತಿ ಇವತ್ತಿನ ಈ ಒಂದು ನಮ್ಮ ಗುರುವಂದನ ಕಾರ್ಯದಲ್ಲಿ ಈ ಕಾರ್ಯಕ್ರಮ ಒಂದಷ್ಟು ಪ್ರಜ್ವಲತೆ ಬರಬೇಕೆಂದರೆ ಅದಕ್ಕೆ ಒಬ್ಬರು ಧಾರ್ಮಿಕತೆಯ ಒಬ್ಬ ವ್ಯಕ್ತಿ ಬೇಕು. ಆ ನೆಲೆಯಲ್ಲಿ ಮಾಧವನ ಹತ್ರ ಹೇಳುವಾಗ ಮಾಧವನ ಹೇಳಿದರು, ಭಗವತಿ ಕ್ಷೇತ್ರದ ನಮ್ಮ ಕಾರಣವರಿದ್ದಾರೆ, ಅವರನ್ನೇ ನಾವು ಸಂಪರ್ಕಿಸುವ, ಅವರನ್ನು ಕರೆಯುವ ಅಂತ. ಭಾಳ ಖುಷಿ ಆಯಿತು. ಯಾಕೆಂದರೆ ಇಲ್ಲಿಗೆ ಹತ್ತಿರದ ಕ್ಷೇತ್ರ ಭಗವತಿ ಕ್ಷೇತ್ರ ಅಂದರೆ ಒಂದು ಕಾರಣಿಕ ಕ್ಷೇತ್ರ. ಆ ಕಾರಣಿಕ ಕ್ಷೇತ್ರದ ಒಬ್ಬರು ಕಾರಣವರು ನಮಗೆಲ್ಲರೂ ಕೂಡ ಚಿರಪರಿಚಿತರು ಕೂಡ ಆಗಿರ್ತಕ್ಕಂಥವರು. ಧಾರ್ಮಿಕವಾಗಿ ಅದರ ಜೊತೆಗೆ ಸಾಮಾಜಿಕವಾಗಿ ಅದರ ಒಟ್ಟಿಗೆ ಒಂದು ಕಲೆಯಲ್ಲಿ ಕೂಡ ಒಂದು ಸಾಧನೆ ಮೆರೆದಂಥ ಒಬ್ಬ ವ್ಯಕ್ತಿ. ನಮ್ಮ ಕರ್ನಾಟಕ ಇಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಂಥ ಒಬ್ಬ ವ್ಯಕ್ತಿ ಕೂಡ ಆಗಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅವರ ಈ ಒಂದು ತುಂಬ ದೇವಸ್ಥಾನದ ಕಾರ್ಯ ಅದೆಲ್ಲ ಇರುವಂಥ ನಡುವೆ ಕೂಡ ವಾಸುದೇವ ಮಾಸ್ಟರಿಗೆ ಒಂದು ಗುರುವಂದನೆ ಕೊಡುವಂಥ ವಿಚಾರವನ್ನು ಹೇಳಿದಾಗ ಬಹಳ ಪ್ರೀತಿಯಿಂದ ಅವರು ಕೂಡ ಒಪ್ಪಿ ಸಮಯವನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದರೆ ಅವರಿಗೆ ಕೂಡ ನಾನು ವಂದನೆಗಳನ್ನು ಅರ್ಪಣೆ ಮಾಡ್ತಿದ್ದೇನೆ. ಹಾಗೆ ನನ್ನ ಮಿತ್ರರು ಪುಷ್ಪರಾಜ್ ವಾಸುದೇವ ಮಾಸ್ಟರ್ ಹತ್ರ ಹೇಳುವಾಗ ಇಲ್ಲಿ ನಿರಂಜನ ವ್ಯಾಯಾಮಶಾಲೆ ಇದೆ, ಅಲ್ಲಿ ವ್ಯಾಯಾಮಶಾಲೆಯಲ್ಲಿ ಮಾಡುವಂಥ ಅವರು ಹೇಳುವಾಗ ಅಧ್ಯಕ್ಷರ ಹತ್ರ ನಾನು ಮಾತಾಡಿದೆ. ಅವರು ತಕ್ಷಣ ಅದಕ್ಕೆ ಒಪ್ಪಿದ್ದಾರೆ. ನಮ್ಮ ಈ ಒಂದು ಶಾಲೆಯಲ್ಲಿ ಇಲ್ಲಿ ವ್ಯಾಯಾಮಶಾಲೆಯಲ್ಲಿ ಮಾಡುವಂಥ ನೆಲೆಯಲ್ಲಿ ಅವರು ಕೂಡ ಒಪ್ಪಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಕೂಡ ಆಗಮಿಸ್ತಾರೆ. ಅವರಿಗೆ ಕೂಡ ವಂದನೆಗಳನ್ನು ಅರ್ಪಣೆ ಮಾಡ್ತಿದ್ದೇನೆ. ಹಾಗೆ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಸಲಹೆಗಾರರು ಮದನಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಗೆ ಕೂಡ ಸಿಕ್ಕಿದೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಆನಂದ್ ಮಾಸ್ಟರ್ ಅವರಿಗೆ ಕೂಡ ವಂದನೆಗಳು. ಹಾಗೆ ನಮ್ಮ ಗೌರವ ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ರಾಕೇಶ್ ಬೈಪಾಸ್ ಇದ್ದಾರೆ, ಅವರಿಗೆ ಕೂಡ ವಂದನೆಗಳನ್ನು ಅರ್ಪಣೆ ಮಾಡ್ತೇನೆ. ಹಾಗೆ ನಮ್ಮ ವೇದಿಕೆಯ ಮುಂದುಗಡೆ ಶಿಕ್ಷಕರಿದ್ದಾರೆ, ವಿನಯ ಮತ್ತು ಜಾನಕಿ ಎಲ್ಲ ಇದ್ದಾರೆ. ಹಾಗೆ ದಯಾನಂದರವರು ನನ್ನ ಮಿತ್ರರಾದಂಥ ದಯಾನಂದ್, ಹಾಗೆ ಪ್ರಕಾಶರಿದ್ದಾರೆ. ಮತ್ತು ಎಲ್ಲರೂ ಕೂಡ ಈ ವೀರಾಂಜನೇಯ ವ್ಯಾಯಾಮಶಾಲೆ ಎಲ್ಲ ಪದಾಧಿಕಾರಿಗಳು, ಹಾಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು, ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ವಂದನೆಗಳನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ, ಮುಖ್ಯವಾಗಿ ಎಲ್ಲ ವಿಚಾರವನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕಳೆದ 13 ವರ್ಷಗಳಿಂದ ನಡೆದು ಬಂದಂತಹ ಹಾದಿಯನ್ನು, ಏಳು ಬೀಳುಗಳನ್ನು ಎಲ್ಲವನ್ನು ಕೂಡ ನಮ್ಮ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಆನಂದ್ ಮಾಸ್ಟರ್ ಅವರು ಸವೀರವಾಗಿ ನಮಗೆ ತಿಳಿಸಿದ್ದಾರೆ. ಹಾಗೆ ಇವತ್ತು ನಾವು ಗುರುವಂದನೆ ಮಾಡುವಂಥ ಗುರುಪೂರ್ಣಿಮೆಯ ಈ ದಿವಸದಲ್ಲಿ ಗುರುವಂದನೆ ಮಾಡುವಂಥ ಒಂದು ಕಾರ್ಯ ಬಹಳ ಒಂದು ಉದಾತ್ತವಾಗಿರ್ತಕ್ಕಂಥ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಯಾಕೆಂದರೆ ಗುರುಗಳು ಅಂದರೆ ನಮಗೆ, ನಾವು ಗುರುಗಳನ್ನು ಒಂದು ದೇವರ ಸ್ಥಾನದಲ್ಲಿ ಇಟ್ಟು ಅವರನ್ನು ಆ ರೀತಿಯಲ್ಲಿ ನೋಡುವಂಥ ಒಂದು ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆದಂಥ ನಾವೆಲ್ಲರೂ ಕೂಡ ಗುರುಪೂರ್ಣಿಮೆ ದಿವಸ ಅಂಥ ಗುರುಗಳನ್ನು ಹುಡುಕಿಕೊಂಡು ಅವರಿಗೆ ಈ ನಮ್ಮದಾದಂಥ ಗುರು ಕಾಣಿಕೆಯನ್ನು ನೀಡುವಂಥ ಒಂದು ಕೆಲಸ ಇವತ್ತು ವಾಸುದೇವ ಮಾಸ್ಟರ್ ಅವರು ಭಾರತ್ ಪ್ರೌಢಶಾಲೆಯಲ್ಲಿ ಕಳೆದ 35 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಅಲ್ಲಿನ ಕನ್ನಡ ಭಾಷಾ ಒಂದು ಅಧ್ಯಾಪಕರಾಗಿ ಎಲ್ಲರ ಸಾಧಾರಣ ಈ ಉಳ್ಳಾಲ ಭಾಗದಲ್ಲಿ ಎಲ್ಲರಿಗೂ ಕೂಡ ಒಬ್ಬ ಗುರುಗಳಾಗಿ ಅವರು ಸ್ಥಾನವನ್ನು ತುಂಬಿದಂಥವರು. ಕನ್ನಡದ ಒಂದು ಜೊತೆಗೆ ಆ ಮಕ್ಕಳಿಗೆ ಆ ಒಂದು ಶಿಕ್ಷಣದಲ್ಲಿ ಹೊಸತನವನ್ನು ಕೊಟ್ಟಂಥವ್ರು. ಹೊಸತನಕ್ಕೆ ಒಂದು ಸ್ಫೂರ್ತಿ. ಯಾಕೆಂದರೆ ನಾವು ಕೂಡ ಶಾಲೆಗೆ ಹೋಗೋದೇ ಬೇಡ ಅಂತ ಆಗಿತ್ತು, ಯಾಕೆಂದರೆ ಒಂದೇ ರೀತಿ ಏಕಾಣತಿತ್ತು. ಆದರೆ ವಾಸುದೇವ ಸರ್ ಅವರ ವಿಷಯದಲ್ಲಿ ಆ ರೀತಿ ಇಲ್ಲ. ಯಾಕೆಂದರೆ ಕಥೆಗಳನ್ನು ಹೇಳುವಂತಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನು ಮಕ್ಕಳಿಗೆ ತುಂಬಿಸುವಂಥದ್ದು, ಪ್ರತಿದಿನ ಒಂದು ಹೊಸತನವನ್ನು ಮಕ್ಕಳಿಗೆ ಕೊಡ್ತಿದ್ರು. ಯಾಕೆಂದರೆ ಮಕ್ಕಳಿಗೆ ಕೂಡ ಒಂದು ಶಾಲೆಗೆ ಬರಬೇಕು, ಏನಾದರೂ ಒಂದು ಹೊಸತನ ಇವತ್ತು ವಾಸುದೇವ ಸರ್ ಹತ್ರ ಇರ್ಬೋದು ಎನ್ನುವಂಥ ನೆಲೆಯಲ್ಲಿ ಮಕ್ಕಳು ಕೂಡ ಶಾಲೆಗೆ ಬರಲಿಕ್ಕೆ ಭಾಳ ಉತ್ಸಾಹದಿಂದ
ಉತ್ಸಾಹ ತುಂಬುವಂಥ ಕೆಲಸವನ್ನು ಮಾಡಿದಂಥ ಒಬ್ಬ ಶಿಕ್ಷಕ ಇದ್ದರೆ ಅದು ವಾಸುದೇವ್ ಮಾಸ್ಟರ್ ಅವರು. ಅದರ ಜೊತೆಗೆ ಅವರು ಕೇವಲ ಒಬ್ಬ ಶಿಕ್ಷಕರಾಗಿ ನಮಗೆ ಪರಿಚಿತರಲ್ಲ, ಇಲ್ಲಿರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳಲ್ಲಿ ಕೂಡ ಸೇವೆಯನ್ನು ಮಾಡಿದಂಥವರು. ಉಳ್ಳಾಲದ ಶಾರದೋತ್ಸವ ಸಮಿತಿಯಲ್ಲಿ ಕೂಡ ಪ್ರಮುಖವಾಗಿ ಸ್ಥಾನವನ್ನು ತುಂಬಿ ಅಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದು ಅಥವಾ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ಅವರು ಒಬ್ಬರಾಗಿ ಕೆಲಸವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ. ಹಾಗೆ ವೀರರಾಣಿ ಹಬ್ಬಕ್ಕ ಸಮಿತಿಯ ಪದಾಧಿಕಾರಿಗಳಾಗಿ ಈ ಭಾಗದಲ್ಲಿ ಹಲವಾರು ಈ ವೀರಾಂಜನೇಯ ವಂಶದಲ್ಲಿ ಕೂಡ ಅವರ ಒಂದು ಪಾತ್ರ ಅವರು ಇಲ್ಲಿ ಕೂಡ ಒಬ್ಬ ವ್ಯಕ್ತಿಯಾಗಿ ಸೇವೆಯನ್ನು ಮಾಡಿದಂಥವರು. ಎಲ್ಲರೂ ಕೂಡ ನಮ್ಮ ಈ ಭಾಗದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಅವರ ಒಡನಾಟ ಉಂಟು. ಜೊತೆಗೆ ಅವರು ಶಿಕ್ಷಕರಾಗಿ ನಿವೃತ್ತರಾದರು. ಹೆಚ್ಚಿನವರು ಕೂಡ ನಮ್ಮ ಆನಂದ ಮಾಸ್ಟರ್ ಕೂಡ ಅದೇ ರೀತಿ ಶಿಕ್ಷಕರಾಗಿ ನಿವೃತ್ತರಾದರೂ ಕೂಡ ಅವ್ರ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ಸಾಮಾಜಿಕ ಸೇವೆಯಲ್ಲಿ ಸಾಮಾಜಿಕವಾಗಿ ಮುಂದುವರಿಸಿಕೊಂಡು ಹೋಗ್ತಂಥವರು. ತುಂಬ ಜನ ಶಿಕ್ಷಕರಿದ್ದಾರೆ ಮತ್ತು ಮನೆಯಲ್ಲಿ ಕೂತ್ಕೊಳ್ಳುವಂತಿದ್ದಾರೆ. ಆದರೆ ಇವರ ಒಂದು ತುಡಿತ ಸಾಮಾಜಿಕವಾಗಿ ನಾವು ಏನಾದರೂ ಕೆಲಸ ಮಾಡಬೇಕು, ನಿವೃತ್ತರಾದರೂ ಕೂಡ ಏನಾದರೂ ಸಾಧನೆಯನ್ನು ಅಥವಾ ಸೇವೆಯನ್ನು ಈ ಸಮಾಜಕ್ಕೆ ಕೊಡಬೇಕೆನ್ನುವಂಥ ನೆಲೆಯಲ್ಲಿ ಅವರು ಸದಾ ಪ್ರವೃತ್ತರಾಗಿರ್ತಾರೆ. ನಾನು ಉಳ್ಳಾಲ ನಗರಸಭೆಗೆ ಹಲವಾರು ಸಂದರ್ಭದಲ್ಲಿ ಹೋಗುವಾಗ ಅಲ್ಲಿ ವಾಸ್ತವದಲ್ಲಿ ನಾನು ಭಾಳ ಆಲೋಚನೆ ಮಾಡ್ತಿದ್ದೆ, ಯಾಕೆಂದರೆ ಇವರು ರಾಜಕೀಯಕ್ಕೆ ಏನಾದರೂ ಸೇರಿದ್ರ ಅಂತ. ಉಳ್ಳಾಲ ನಗರಸಭೆಯಲ್ಲಿ ಇದ್ದರು, ನೆಕ್ಸ್ಟಿಗೆ ಏನಾದರೂ ಒಟ್ಟಿಗೆ ಏನಾದರೂ ಉಳ್ಳಾಲ ನಗರಸಭೆಯಲ್ಲಿ ನಿಲ್ಲಬೇಕೆ ಏನೋ, ಅದೇ ನಾನು ಆಗ ಕೇಳಿದೆ ಏನು ಇಲ್ಲಿ ಬಂದಿದ್ರಿ ಅಂತ. ಆವಾಗ ಅವರು ಹೇಳಿದರು, ಉಳ್ಳಾಲ ನಗರಸಭೆಯಲ್ಲಿ ಸ್ವಚ್ಛತೆ ಮತ್ತು ತ್ಯಾಜ್ಯದ ಆ ವಿಚಾರದಲ್ಲಿ ಅಲ್ಲಿನ ಆಯುಕ್ತರಿಗೆ ರಾಯಪುರವರು ಹೆಚ್ಚು ಇವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದರು. ಆ ಸ್ವಚ್ಛತೆ ಮತ್ತು ತ್ಯಾಜ್ಯದ ಬಗ್ಗೆ ಅವರು ಉಳ್ಳಾಲ ನಗರಸಭೆಯ ಜೊತೆಗಿದ್ದುಕೊಂಡು ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಾವು ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಕೊಡಬೇಕು. ಉಳ್ಳಾಲ ನಗರಸಭೆ ಬಗ್ಗೆ ನೀವು ಹೋಗಿದರೆ ಅಲ್ಲಿ ಒಂದು ಕೃಷಿ ಮಾಡಿದ್ದಾರೆ, ತೋಟವನ್ನು ಮಾಡಿದ್ದಾರೆ. ಅದರ ಇವರ ಜೊತೆಗೆ ಕೆಲವೊಂದು ಬೇರೆಯವರು ನಮ್ಮ ಮಾಧವನ್ನೆಲ್ಲ ಒಟ್ಟಿಗೆ ಇದ್ದಾರೆ. ಅಲ್ಲಿ ಹೀರೆ ಅಥವಾ ಬೇರೆ ಕೆಲವೊಂದು ತರಕಾರಿ ಗಿಡಗಳನ್ನೆಲ್ಲ ಒಂದು ತೋಟವನ್ನು ಮಾಡಿದ್ದಾರೆ. ಮತ್ತು ಕಸದಿಂದ ಆ ಕಸಗಳ ತ್ಯಾಜ್ಯದಿಂದಲೇ ಗೊಬ್ಬರ ಮಾಡುವಂಥ ಒಂದು ವಿಧಾನಗಳನ್ನು ಕೂಡ ನಗರಸಭೆಯಲ್ಲಿ ಇವರು ಮಾಡಿ ತೋರಿಸಿದ್ದಾರೆ. ಆ ತರಕಾರಿ ಗಿಡಗಳೆಲ್ಲ ಬೆಳೆದು ಆನಂತರ ತರಕಾರಿ ಕೂಡ ಆಗಿತ್ತು ಎಲ್ಲವಾಗಿದೆ. ಅವರು ಮಾಡಿರುವಂಥದ್ದು ಅದು ಅವರ ಮನೆಯಲ್ಲಿ ಮಾಡ್ಬೋದಿತ್ತು, ಅಲ್ಲ ಮನೆಯಲ್ಲಿ ಮಾಡ್ಬೋದಿತ್ತು, ಮನೆಯಲ್ಲಿ ಮಾಡಿ ಬಿಡ್ಬೋದಿತ್ತು, ಅಲ್ಲಿ ಹೋಗಿ ಮಾಡಬೇಕಂತೇನಿಲ್ಲ. ಆದರೆ ಅದೊಂದು ಸಾಮಾಜಿಕವಾಗಿರ್ತಕ್ಕಂಥ ಅವರ ತುಡಿತ, ಅಂಥ ತುಡಿತ ಎಲ್ಲರಿಗೂ ಕೂಡ ಬೇಕು. ನಮಗೆಲ್ಲರಿಗೂ ಕೂಡ ಅದೊಂದು ಸ್ಫೂರ್ತಿ, ಪ್ರೇರಣೆ. ನನ್ನ ಧರ್ಮಪತ್ನಿಯ ಗುರುಗಳು ಕೂಡ ಅವರೇ. ಇವತ್ತು ನೀವು ಮೊನ್ನೆ ಹೇಳುವಾಗ ಅವಳಿಗೆ ಭಾರಿ ಖುಷಿ ಆಯಿತು. ಹಾಗೆ ಈಗ ಬೆಳಿಗ್ಗೆ ಹೋಗೋದು ಕೂಡ ಹೇಳಿದರು, ಮಾರ್ಚಿಗೊಂದು ನನಗೆ ವಿಶ್ ಮಾಡಲಿಕ್ಕೆ ಉಂಟಂತ. ಹಾಗೆ ನಾವು ಒಂದು ಶುರುವಿಗೆ ಅವರಿಗೆ ವಿಶ್ ಮಾಡಿ ನಾವು ನಮ್ಮದೊಂದು ಸೇವೆ ಮಾಡ್ತೇವೆ, ಅನಂತರ ಮಾಡಿ ಅಂತ. ಯಾಕೆಂದರೆ ಅವರ ಜೊತೆ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರು ಪ್ರೀತಿಪಾತ್ರರಾಗಿದ್ದಂಥವರು. ಹಾಗೆ ಅಂತಹ ಒಂದು ಕಾರಣದಿಂದ ನಮಗೆಲ್ಲರೂ ಕೂಡ ಅವರು ಇವತ್ತು ಚಿರಪರಿಚಿತರಾಗಿದ್ದಾರೆ. ಯಾಕೆ ಈ ರೀತಿ ಹೇಳಿದ್ದಾನೆಂದರೆ, ಇಂಥ ಒಂದು ವ್ಯಕ್ತಿತ್ವವನ್ನು ನಾವು ಗುರುತಿಸಬೇಕು, ಅದು ನಮಗೆಲ್ಲರೂ ಕೂಡ ಸ್ಫೂರ್ತಿಯಾಗಬೇಕು, ಪ್ರೇರಣೆ ಆಗಬೇಕು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೂಡ ಇದೇ ನೆಲೆಯಲ್ಲಿ ಕೆಲಸ ಮಾಡುವಂಥದ್ದು. ನಾವು ಸಾಮಾಜಿಕವಾಗಿ ಭಗತ್ ಸಿಂಗ್ ನಂದು ಹೆಸರು, ಭಗತ್ ಸಿಂಗ್ ಅಂದರೆ ಎಲ್ಲರಿಗೂ ಕೂಡ ಒಂದು ರೋಮಾಂಚನವಾಗಿರುವಂಥ ಒಂದು ಹೆಸರು. ಮಾಸ್ಟರ್ ಹೇಳಿದಂತೆ 22-23 ವರ್ಷ ಮಾತ್ರ ಆತ ಈ ಒಂದು ಭೂಮಿಯಲ್ಲಿ ಜೀವಂತವಾಗಿ ಬದುಕಿದ್ದು. ಆದರೆ 100 ವರ್ಷ ಕಳೆದರೂ ಕೂಡ ಭಗತ್ ಸಿಂಗ್ನ ಹೆಸರು 100 ಅಲ್ಲ, ಇನ್ನು 1000 ವರ್ಷ ಹೋದರೂ ಕೂಡ ಭಗತ್ ಸಿಂಗ್ನ ಹೆಸರನ್ನು ಈ ಭೂಮಿಯಿಂದಾಗಿರ್ಬೋದು, ನಮ್ಮಿಂದಾಗಿರ್ಬೋದು ಅದನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಆ ಒಂದು ಕೆಲಸವನ್ನು ಭಗತ್ ಸಿಂಗ್ 22 ವರ್ಷಗಳ ಅವಧಿಯಲ್ಲಿ ಮಾಡಿದ್ದಾರೆ, ದೇಶಕ್ಕೋಸ್ಕರ ಮಾಡಿದ್ದಾರೆ. ನಮಗೆ ಅಂಥ ದೇಶಕ್ಕೋಸ್ಕರ ಪ್ರಾಣ ಕೊಡುವಂಥ ಒಂದು ಸಂದರ್ಭ ಇಲ್ಲದಿದ್ದರೂ ಕೂಡ ದೇಶಕ್ಕೋಸ್ಕರ ಒಂದಷ್ಟು ಕೆಲಸವನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತಿದ್ದೇವೆ. ಇವತ್ತು ಗಿಡಗಳನ್ನು ನೆಡುವಂಥದ್ದಾಗಿರ್ಬೋದು, ಸ್ವಚ್ಛತೆ ಮಾಡುವಂಥದ್ದಾಗಿರ್ಬೋದು. ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಕಲ್ಪನೆ ಕೂಡ ಇದೆ. ಸ್ವಚ್ಛತೆ ಮತ್ತು ಆರೋಗ್ಯ, ಈ ನೆಲೆಯಲ್ಲಿ ನಾವು ಕೂಡ ಭಗತ್ ಸಿಂಗ್ನಂತೆ ಆ ಒಂದು ಕೆಲಸವನ್ನು ಮಾಡಬೇಕು, ದೇಶಕ್ಕೋಸ್ಕರ ಆ ರೀತಿಯನ್ನು ಕೆಲಸ ಮಾಡಬೇಕು. ಮನೆಯಲ್ಲಿ ಗಿಡ ನೆಡುವಂಥದ್ದು ಈಗ ಬಹಳ ಕಡಿಮೆ ಆಗಿದೆ. ಮೊನ್ನೆ ನಾವು ನೋಡಿದ್ದೇವೆ, ಈ ಕೊರೋನಾ ಬರುವಾಗ ಯಾವ ರೀತಿಯಾಗಿತ್ತು. ಈಗ ಮೊನ್ನೆ ಕೊರೋನಾದ ಸಂದರ್ಭದಲ್ಲಿ ಕಳೆದ ಸಂದರ್ಭದಲ್ಲಿ ಅನ್ನ ಕೇಳ್ತಿತ್ತು, ಮೊನ್ನೆ ಆಕ್ಸಿಜನ್ ಕೇಳುವಂಥ ಒಂದು ಪರಿಸ್ಥಿತಿ ನಮಗೆ ಆಗಿದೆ. ಆಕ್ಸಿಜನ್ ಕೊಡಿ ಅಂತ ನಾವು ಆಕ್ಸಿಜನ್ ಕೊಡುವಂಥ ಮರಗಳನ್ನೆಲ್ಲ ಕಡಿದಾಗಿ ಅಲ್ಲಿ ಕಟ್ಟಡವನ್ನು ಕಟ್ಟಿದ್ದೇವೆ. ಮರಗಳು ಇಲ್ಲದೆ ಆಕ್ಸಿಜನ್ ಎಲ್ಲಿ ಸಿಗ್ತದೆ? ಅದಕ್ಕೆ ಮಾಧವನಂತೆ ನಮಗೆಲ್ಲರಿಗೂ ಕೂಡ ಆಗಲಿಕ್ಕೆ ಸಾಧ್ಯತೆ ಇಲ್ಲದೆ ಕೂಡ ಒಂದು 10% ಆಗಿದೆ ಕೂಡ ನಮಗೆ ಇವತ್ತು ಆಕ್ಸಿಜನ್ ಎಷ್ಟೊಂದು ಸಿಗುತ್ತೆ.
ಮಾಧವಣ್ಣ ಈ ಸಂದರ್ಭದಲ್ಲಿ ನಾನು ಅವರ ಹೆಸರನ್ನು ಎತ್ತಲೇಬೇಕು. ಯಾಕೆಂದರೆ ಸಾಲು ಮರದ ತಿಮ್ಮಕ್ಕ ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅದೇ ಪ್ರೇರಣೆಯಲ್ಲಿ ಅವರೊಂದು ಸಾಲು ಮರದ ತಿಮ್ಮಕ್ಕನ ತಮ್ಮನ ರೀತಿಯಲ್ಲಿ ಅವರು ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಿದ್ದಾರೆ. ಒಂದೊಂದು ದಿವಸ ನಮಗೆಲ್ಲರಿಗೂ ಕೂಡ ಅವರು ಖಂಡಿತವಾಗಲೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಒಬ್ಬ ಸಾಮಾಜಿಕ ವ್ಯಕ್ತಿ ಆಗ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅವರ ಜೊತೆಗೆ ನಾವು ಕೂಡ ಅವರೊಟ್ಟಿಗೆ ಕೆಲಸವನ್ನು ಮಾಡಬೇಕನ್ನುವಂಥ ಮಾತನ್ನು ಹೇಳುತ್ತಾ, ಗುರುಪೂರ್ಣಿಮೆಯ ಈ ದಿವಸ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗುರುಪೂರ್ಣಿಮೆಯ ನಿಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಕೊಡ್ತಿದ್ದೇನೆ. ನಮ್ಮ 2 ಪೂಜ್ಯರಿದ್ದಾರೆ, ಕಾರ್ನವರು ಮತ್ತು ವಾಸುದೇವ್, ಇವರ ಕಾಲಿಗೆ ಅಡ್ಡ ಬೀರುತ್ತಾ ಎಲ್ಲರಿಗೂ ಕೂಡ ಶುಭವನ್ನಾಗಲಿ, ಅವರ ಆಶೀರ್ವಾದ ಈ ಸಮಾಜಕ್ಕೆ ಇರಲಿ, ನಿಮಗೆಲ್ಲರಿಗೂ ಇರಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ನಮಗೆಲ್ಲರೂ ಕೂಡ ಮತ್ತೊಮ್ಮೆ ಗುರುಪೂರ್ಣಿಮೆಯ ಶುಭಾಶಯವನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಟ್ಟದ ಶಿಕ್ಷಕ ಮತ್ತು ಸಾಮಾಜಿಕವಾಗಿ ಸ್ವಲ್ಪ ಮಟ್ಟಿನ ಕಳಕಳಿಯನ್ನು ಹೊಂದಿರುವಂತಹ ವ್ಯಕ್ತಿ. ನನ್ನನ್ನು ಗುರುತಿಸಿ ಗೌರವಿಸಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಮನದಾಳದ ಹೃದಯ ತುಂಬಿದ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಈ ದಿವಸ ವ್ಯಾಸ ಪೂರ್ಣಿಮೆ, ಗುರುಪೂರ್ಣಿಮೆ. ನಮ್ಮ ದೇಶಕ್ಕೆ ಒಂದು ಉನ್ನತ ಸ್ಥಾನವನ್ನು ತಂದುಕೊಟ್ಟಂತಹ ವ್ಯಾಸರ ಭಾರತ ಏನಿದೆ, ವ್ಯಾಸರು ರಚಿಸಿದಂತಹ ವೇದಗಳು, ಈ ದಿವಸ 4 ವೇದಗಳನ್ನು ಬರೆದು ಕೊನೆಯಾಗಿಸಿದಂತಹ ದಿವಸ ಗುರುಪೂರ್ಣಿಮೆ ಎಂದು ಕೂಡ ಹೇಳ್ತಾರೆ. ವ್ಯಾಸರ ಹುಟ್ಟಿದ ದಿವಸ ಕೂಡ ಈ ದಿವಸ. ಹೀಗಾಗಿ ವ್ಯಾಸ ಪೂರ್ಣಿಮೆ ಎನ್ನುವ ಹೆಸರಿನಿಂದ ಕರೆಯಲಾಗ್ತಾ ಇದೆ. ನಮ್ಮ ಸ್ವಾತಂತ್ರ್ಯಾನಂತರ ನಮ್ಮ ದೇಶದಲ್ಲಿ ಶಿಕ್ಷಕರ ದಿನ, ಟೀಚರ್ಸ್ ಡೇ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ವಿಶೇಷ ಅಂದರೆ ಇಡೀ ಪ್ರಪಂಚದಲ್ಲಿ ಸಾವಿರಾರು ವರ್ಷಗಳ ಮೊದಲೇ ನಾವು ಗುರುಗಳನ್ನು ಆರಾಧಿಸಿಕೊಂಡು, ಗುರುಗಳನ್ನು ಗೌರವಿಸಿಕೊಂಡು ಬರ್ತಾ ಇದ್ದೇವೆ. ಗುರುಗಳ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಗುರುಪೂರ್ಣಿಮೆಯ ದಿವಸದ ಮೂಲಕ ಗುರು ಎಂದರೆ ಬೆಳಕನ್ನು ಕೊಡುವವನಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿಯಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತೇವೆ. ಅಂದರೆ ಗುರುವೇ ದೇವರು. ನಾವು ಯಾರ್ಯಾರನ್ನು ಗುರುಗಳನ್ನಾಗಿ ಭಾವಿಸ್ತೇವೆ? ನಮಗೆ ವಿದ್ಯೆಯನ್ನು ಕೊಟ್ಟಂತಹವರು,
ವರ್ಣ ಮಾತ್ರ ಕಲಿಸಿದಾತಂ ಗುರು ಹೇಳ್ತೇವೆ. ಒಂದೇ ಒಂದು ಅಕ್ಷರ ಕಲಿಸಿದವ ಕೂಡ ನಮಗೆ ಗುರು. ಹೇಳುವುದಾದರೆ ನಮ್ಮ ಸುತ್ತಮುತ್ತ ನಮ್ಮ ಸಂಪರ್ಕದಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಗುರುಗಳೇ. ಅಕ್ಷರ ಅಂತ ಹೇಳಿದರೆ ನಮಗೆ ಪದಗಳನ್ನು ಬರವಣಿಗೆಯನ್ನೇ ಕಲಿಸಬೇಕಾಗಿಲ್ಲ, ಬೇರೆ ಬೇರೆ ರೀತಿಯ ಅನುಭವಗಳನ್ನು ಕೊಡುವ ಎಲ್ಲರೂ ಕೂಡ ಗುರುಗಳು. ಆದ್ದರಿಂದ ಗುರು ಅಂತ ಹೇಳಿದರೆ ಶಾಲೆಯಲ್ಲಿ ಯಾರು ಟೀಚರ್ಸ್ ಇದ್ದಾರೆ ಅವರು ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೂ ಗುರು. ಹಾಗೆಯೇ ಪ್ರಕೃತಿಯೇ ಗುರು. ನಮ್ಮ ನಿಸರ್ಗದಿಂದ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಳ್ತೇವೆ. ಆದ್ದರಿಂದ ಪ್ರಕೃತಿ ನಮಗೆ ಗುರು. ಬೆಂಕಿಯನ್ನು ಮುಟ್ಟಿದರೆ ಸುಡುತ್ತದೆ ಎನ್ನುವುದು ನಮಗೆ ಗೊತ್ತಾಗ್ತದೆ, ಯಾರು ಹೇಳಿಕೊಡ್ಬೇಕಾಗಿಲ್ಲ. ಪ್ರಕೃತಿ ಅದನ್ನು ಕಲಿಸ್ತದೆ. ಈ ವರ್ಷ ಕೊರೋನಾ ಬಂದಿದೆ, ಪ್ರಕೃತಿ ಕಲಿಸಿದೆ. ಎಷ್ಟು ಪಾಠ ಕಲಿಸಿದೆ ಪ್ರಕೃತಿ ನಮಗೆಲ್ಲ. ಮನುಷ್ಯ ನೀನು ಹೀಗೆಲ್ಲ ಮೆರಿಬೇಡ, ನಿನ್ನನ್ನು ನಿಯಂತ್ರಿಸುವಂತ ನಾವು ಎಣಿಸಿದ್ದೆವು. ವೈಜ್ಞಾನಿಕವಾಗಿ ಎಷ್ಟೆಲ್ಲ ಮುಂದುವರೆದಿದ್ದೇವೆ. ಚಂದ್ರಲೋಕಕ್ಕೆ ಹೋಗಿದ್ದೇವೆ, ಮಂಗಳನತ್ತ ಹೋಗಿದ್ದೇವೆ. ಸ್ವಲ್ಪ ಏನಾದರೂ ಲೂಸ್ ಬಿಟ್ಟಿದ್ರೆ, ಅವಕಾಶ ಕೊಟ್ಟಿದ್ರೆ ಸೂರ್ಯನ ಹತ್ರ ಕೂಡ ಹೋಗುವ ಸಾಧ್ಯತೆ ಇದ್ದಿರ್ಬೋದು. ಅಷ್ಟೆಲ್ಲ ನಮ್ಮ ತಲೆ ಆ ರೀತಿ ಆಲೋಚನೆ ಮಾಡ್ತಾ ಇದ್ದ ಮನುಷ್ಯ. ಮೊನ್ನೆ ಯಾರೋ ಒಂದು ಮೆಸೇಜ್ ಹಾಕಿದ್ರು ನೋಡಿ, ಮನುಷ್ಯ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದರೂ ಕೂಡ ಮತ್ತು ಪ್ರತಿ ರಾಷ್ಟ್ರ ಯುದ್ಧೋಪಕರಣಗಳನ್ನು ಹೊಂದಿದ್ದೇವೆ, ನಾವು ಯುದ್ಧ ಮಾಡಿ ನಮ್ಮ ಶತ್ರುಗಳನ್ನು ನಾಶಗೊಳಿಸ್ತೇವೆ ಅಂತ. ಆದರೆ ಕಣ್ಣಿಗೆ ಕಾಣದ ಒಂದೇ ಒಂದು ಕಣವನ್ನು ನಾಶಗೊಳಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇದು ಪ್ರಕೃತಿ ನಮಗೆ ಕಲಿಸಿದಂತಹ ಒಂದು ಪಾಠ. ಮತ್ತೊಂದು ಅರಿವೇ ಗುರು, ತಿಳುವಳಿಕೆ, ಜ್ಞಾನ. ನಮ್ಮ ಒಳಗೆ ನಮ್ಮ ಹೃದಯದಲ್ಲಿ ನಮಗೆ ಉಂಟಾಗುವ ತಿಳುವಳಿಕೆ ಏನಿದೆ ಅದೇ ಗುರು ನಮಗೆ. ಬೇರೆಯವರು ಎಷ್ಟು ಪಾಠ ಮಾಡಬಹುದು, ಎಷ್ಟು ತಿಳುವಳಿಕೆ ಇರಬಹುದು, ಆದರೆ ಅಭಿವೃದ್ಧಿ ಹೊಂದಬೇಕಾದವ, ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದವ, ತಿಳಿದುಕೊಳ್ಬೇಕಾದವ ಅವನೇ ಆಗಿರ್ಬೋದು. ಒಂದು ತರಗತಿಯಲ್ಲಿ 30 ಮಕ್ಕಳಿದ್ರೆ ಅಧ್ಯಾಪಕರು ಒಬ್ಬರೇ ಪಾಠ ಮಾಡಿರ್ತಾರೆ, ಅದೇ ಪಾಠ ಮಾಡಿರೋದು. 30 ಮಕ್ಕಳಲ್ಲಿ ಒಬ್ಬ 100ಕ್ಕೆ 100 ತೆಗಿತಾನೆ, ಇನ್ನು 10 ಮಂದಿ 100ಕ್ಕೆ 5-10 ಮಾರ್ಕ್ ತೆಗಿತಾರೆ. ಯಾಕೆ? ಗುರುವಿನಿಂದ ಅವನ ಸಂಪೂರ್ಣ ಬದಲಾವಣೆ ಆಗುವುದಿದ್ರೆ ಎಲ್ಲರಿಗೂ 100ಕ್ಕೆ 100 ಬರಬೇಕಿತ್ತು, ಆಗುವುದಿಲ್ಲ. ಅರಿವೇ ಗುರು. ಅವನನ್ನು ನಾನು ಕಲಿಬೇಕಂತ ಬರಬೇಕು, ತನ್ನ ಬಗ್ಗೆ ವಿಶ್ವಾಸ ಮೂಡಬೇಕು. ಆಗ ಮಾತ್ರ ಅವನು ಬೆಳಗಲಿಕ್ಕೆ ಸಾಧ್ಯ. ಹಾಗೆಯೇ ನಮ್ಮ ಸಂಸ್ಕೃತಿಯಲ್ಲಿ ಮತ್ತೊಂದು ನಂಬಿಕೆ ಇದೆ, ಮಾತೃದೇವೋ ಭವನೇ. ತಾಯಿಯನ್ನು ದೇವರಿಗೆ ಸಮಾನ ಎಂದು ಭಾವಿಸ್ತಾರೆ. ಪಿತೃದೇವೋ ಭವ, ತಾಯಿ ತಂದೆ ನಮಗೆ ಜನ್ಮವನ್ನು ಕೊಟ್ಟಂತಹವರು, ಅವರು ದೇವರಿಗೆ ಸಮಾನ. ದೇವರು ಹಿಂದಿನ ಕಾಲದಲ್ಲಿ ಎಲ್ಲ ಏನಾದರೂ ಕಠಿಣವಾಗಿ ತಪಸ್ಸು ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಈಗ ನಮ್ಮ ದೇಶದಲ್ಲಿಯೇ 150 ಕೋಟಿ ಜನ ಇದ್ದಾರೆ, ದೇವರು ಎಲ್ಲೆಲ್ಲಿಗೆ ಹೋಗುವುದು. ಅದಕ್ಕಾಗಿ ದೇವರು ಒಂದು ಕೆಲಸ ಮಾಡಿದೆ, ನಾನು ಎಲ್ಲ ಕಡೆ ಬರಲಿಕ್ಕೆ ಆಗುವುದಿಲ್ಲ, ನಿನ್ನ ಹತ್ತಿರವೇ ದೇವರು ಬರುವ ಹಾಗೆ ಮಾಡ್ತೇನೆ. ಅಪ್ಪ ಅಮ್ಮನ ಮನೆ ಹತ್ತಿರ, ನಿನ್ನ ಒಳಗೆ ನಿನ್ನ ಹತ್ತಿರವೇ ಇರ್ತಾರೆ, ಅವರು ನಿನಗೆ ಬೇಕಾದ್ದನ್ನು ಕೊಡ್ತಾರೆ. ನಮ್ಮ ದೇಶದ ಮತ್ತೊಂದು ಹಿರಿಮೆ ಅಂತ ಹೇಳಿದರೆ ಆಚಾರ್ಯ ದೇವೋಭವ. ಬಹುಶಃ ಪ್ರಪಂಚದಲ್ಲಿ ಎಲ್ಲಿಯೂ ಇರಲಿಕ್ಕಿಲ್ಲ. ಯಾರು ನಮಗೆ ವಿದ್ಯೆಯನ್ನು ಕೊಡ್ತಾರೆ, ನಮ್ಮ ಬುದ್ಧಿಗೆ ಬೆಳಕನ್ನು ಕೊಡ್ತಾರೆ, ಅವರು ದೇವರಿಗೆ ಸಮಾನ. ಆ ಒಂದು ಸಂಸ್ಕಾರ ನಮ್ಮ ದೇಶದಲ್ಲಿ ಬೆಳೆದುಕೊಂಡು ಬಂದಿದೆ. ಈ ನೆಲೆಯಲ್ಲಿ ಇದು ಸಹ ಭಗವತ್ ಸಿಂಗ್ ಸೇವಾ ಪ್ರತಿಷ್ಠಾನದವರು ನನ್ನನ್ನು ಗೌರವಿಸಿದ್ದಾರೆ. ನನ್ನನ್ನು ವಾಸುದೇವರಾಯನಂದ ನನಗೆ ನಾನು ತಿಳ್ಕೊಂಡ ಹಾಗೆ ಗುರುಗಳನ್ನು ಗೌರವಿಸಿ, ಆ ಗುರು ಪರಂಪರೆಯನ್ನು ಗೌರವಿಸಿದ್ದಾರೆ. ಆ ವ್ಯಕ್ತಿ ಯಾರೇ ಇರಬಹುದು, ನಾವು ಗುರುವಿಗೆ ಕೊಡುವಂತಹ ಸ್ಥಾನ ಏನಿದೆ ಅದು ಬಹಳ ಮುಖ್ಯವಾದ. ಈಗ ಒಂದು ಶಾಲೆಯಲ್ಲಿ ಹೆಚ್ಚಮಾಗಿ ಕೆಲಸ ಮಾಡಿದವರಿದ್ದಾರೆ. ಹೆಚ್ಚಮ್ ಅಂತ ಹೇಳಿದರೆ ಅಲ್ಲಿ ಬಂದ ಕೂಡಲೇ ಗೌರವ ಕೊಡುವುದು ಜಾನಕಿ ಟೀಚರ್ಗೆ ಅಂತ ಅಲ್ಲ, ಮುಖ್ಯೋಪಾಧ್ಯಾಯರಿಗೆ ಗೌರವ ಕೊಡುವುದು, ಗುರುವಿಗೆ ಗೌರವ ಕೊಡುವುದು. ಅಂತಹ ಒಂದು ಸಂಸ್ಕಾರ ಇದೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಬಗ್ಗೆ ನಾನು ಅನೇಕ ವರ್ಷಗಳಿಂದ ತಿಳ್ಕೊಂಡಿದ್ದೇನೆ.
ನೋಡಿದ್ದೇನೆ, ಕೇಳಿದ್ದೇನೆ. ನಾನೊಂದು ಕಾರ್ಯಕ್ರಮದಲ್ಲಿ ಒಂದು 12 ವರ್ಷ ಮುಂದೆ ಭಾಗವಹಿಸಿದ್ದೆ. ಮತ್ತು ಪ್ರತಿ ವರ್ಷ ಇವರು ಆಚರಿಸಿಕೊಂಡು ಬರ್ತಾ ಇರುವಂತಹ ಕಾರ್ಯಕ್ರಮಗಳು, ಅದು ಗುಡುದೀಪ ಇರ್ಬೋದು, ಇತ್ಯಾದಿ ಸಾಮಾಜಿಕ, ಧಾರ್ಮಿಕ ಇಂಥ ಅನೇಕ ಕಾರ್ಯಕ್ರಮಗಳು ಒಂದು ಯುವ ಸಮುದಾಯವನ್ನು ಸಮಾಜಮುಖಿಯಾಗಿ ಹೇಗೆ ತೊಡಗಿಸಿಕೊಳ್ಬೇಕು ಎನ್ನುವುದಕ್ಕೆ ಮಾದರಿಯಾಗಿದೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ. ಭಾಳ ಸಂತೋಷ ಆಗ್ತದೆ. ಯಾಕೆ ಅಂದರೆ ಇಂದಿನ ಯುವಜನ ನಾವು ನೋಡ್ತೇವೆ, ಈ ಉಳ್ಳಾಲದಲ್ಲಿ ಒಂದು ಕೆಟ್ಟ ಪರಿಸ್ಥಿತಿ ಹೇಗೆ ಬಂದಿದೆ ಅಂತ ಹೇಳಿದರೆ, ಒಂದು ಗಾಂಜಾ ಸ್ಥಿತಿಯಿಂದಾಗಿ ಉಳ್ಳಾಲದಲ್ಲಿ ಅನೇಕ ಯುವಕರು ಹಾಳಾಗ್ತಾ ಇದ್ದಾರೆ ಗಾಂಜಾದಿಂದಾಗಿ. ಆದರೆ ನಾನು ಹೇಳುವುದು ಅವರದ್ದು ತಪ್ಪಂತ ಹೇಳುವುದಿಲ್ಲ, ಪರಿಸ್ಥಿತಿಗಳು ಹಾಗೆ ಇದೆ. ಆ ರೀತಿ ಯುವ ಸಮುದಾಯವನ್ನು ಪ್ರೇರೇಪಣೆ ಮಾಡುವಂಥದ್ದು ಪರಂಪರೆ ಇಲ್ಲ. ಒಬ್ಬ ವ್ಯಕ್ತಿಯನ್ನು ಒಂದು ಒಳ್ಳೆಯ ಸಂಸ್ಕಾರವನ್ನು, ಒಳ್ಳೆಯ ಜನರನ್ನು ಯಾಕೆ ಗೌರವಿಸಬೇಕಂತ ಹೇಳಿದರೆ, ಆ ವ್ಯಕ್ತಿಯ ಗೌರವಕ್ಕಲ್ಲ, ಇತರರಿಗೆ ಪ್ರೇರಣೆಯಾಗಲಿ ಎನ್ನುವ ದೃಷ್ಟಿಯಿಂದ. ನಾನೊಂದು ಒಳ್ಳೆಯ ಕೆಲಸ ಮಾಡಿದರೆ ನನಗೂ ಕೂಡ ಈ ರೀತಿಯ ಒಂದು ಗೌರವ ಸಿಗ್ತದೆ, ಅಥವಾ ನಾನು ನನ್ನ ಬದುಕಿನಲ್ಲಿ ಈ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ನನಗೆ ಗೌರವ ಇದೆ. ಆ ಭಾವನೆ ಯುವಕರಲ್ಲಿ ಬರಬೇಕಾಗ್ತದೆ, ಮಕ್ಕಳಲ್ಲಿ ಬರಬೇಕಾಗ್ತದೆ. ಈ ಕಾರಣದಿಂದಾಗಿ ನಾವು ಒಂದು ಒಳ್ಳೆಯ ವ್ಯಕ್ತಿಯನ್ನು ಅಥವಾ ಒಳ್ಳೆಯ ಸಂಸ್ಕಾರವಂತರನ್ನು ಗುರುತಿಸಿದಾಗ ಉಳಿದವರಿಗೆ ಪ್ರೇರಣೆ ಆಗ್ತದೆ. ಆ ಒಂದು ಪ್ರೇರಣಾತ್ಮಕ ಪರಂಪರೆಯನ್ನು, ಸಂಸ್ಕಾರವನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪಡ್ಕೊಂಡು ಬಂದಿದೆ. ಅವರು ಭಾಳ ಒಂದು ಖುಷಿಯಿಂದ ನಾನು ಕೆಲವು ಕಾರ್ಯಕ್ರಮಗಳನ್ನು ಗಮನಿಸಿದ್ದೇನೆ. ಆ ಯುವಕರೆಲ್ಲ ತಮ್ಮನ್ನು ಭಾಳ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಂಡು ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇನ್ನಷ್ಟು ಎತ್ತಕ್ಕೆ ಹೋಗಿ ಸಂಸ್ಥೆ ಬೆಳೆಯಲಿ ಎನ್ನುವುದಕ್ಕಿಂತ ನನ್ನ ಅಭಿಪ್ರಾಯ 100 ಮಂದಿ, 1000 ಮಂದಿ, ಹೆಚ್ಚು ಮಂದಿಯನ್ನು ವ್ಯಾಪಿಸಲಿ. ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಧೋರಣೆಗಳಿವೆ, ಆ ಧೋರಣೆಗಳ ವಿಸ್ತೃತ ಹೆಚ್ಚು ಜನರಿಗೆ ತಲುಪಬೇಕು. ಆಗ ನಾವು ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ನಾನು ಶಿಕ್ಷಕನಾದರೂ ಅಲ್ಲ, ವೃತ್ತಿಯ ನಂತರ ಸಣ್ಣ ಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಾನು ಯಾವುದೇ ರೀತಿಯಲ್ಲಿ ನಾನು ಸೇವೆ ಅಂತ ಹೇಳುವುದೇನು, ನಾನು ಅನೇಕ ಬಾರಿ ನಮ್ಮ ಟೀಚರ್ ಹೇಳಿದರೆ ನಾನು ಸೇವೆ ಮಾಡುವುದೇನು ನನ್ನ ಖುಷಿಗಾಗಿ ಮಾಡುವಂಥ ಸೇವೆ ಮಾಡಿದ ನಂತರ ಇಷ್ಟೆಲ್ಲ ನಾನು ಸರ್ವಿಸ್ ಮಾಡಿದ್ದೇನೆ, ಸೇವೆ ಮಾಡಿದ್ದೇನೆ, ನನಗೆ ಎಂಥದ್ದು ಏನು ಸಿಗಲಿಲ್ಲ ಅಂತ ಹಾಗೆ ಏನಿಲ್ಲ. ಒಂದು ಕೆಲಸ ಮಾಡೋದು ಖುಷಿಯನ್ನು ಎಂಜಾಯ್ ಮಾಡುವಂಥ, ಖುಷಿ ಆಯಿತು ಅಷ್ಟೇ, ಅಲ್ಲಿಗೆ ಮುಗೀತು. ಈ ರೀತಿಯ ಒಂದು ಸನ್ನಿವೇಶದಲ್ಲಿ ನಮಗೆ ಒಬ್ಬ ಚಿಕ್ಕ ಅಧ್ಯಾಪಕನನ್ನು ನೀವೆಲ್ಲ ಗೌರವಿಸಿದ್ದೀರಿ. ಭಾಳ ಸಂತೋಷವಾಗಿದೆ, ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ನಿಮ್ಮ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ, ಪ್ರಗತಿಯನ್ನು ಹೊಂದಲಿ. ನಿಮ್ಮ ಸಂಸ್ಥೆಯ ಬಗ್ಗೆ ಎಲ್ಲರಿಂದ ಮೆಚ್ಚುಗೆಯಾಗಲಿ ಮತ್ತು ನಿಮ್ಮ ಸಂಸ್ಥೆಯ ವಿಶಾಲವಾದಂಥ ಮನೋಭಾವನೆಗಳು ಎಲ್ಲರಿಗೆ ತಲುಪಲಿ ಅಂತ ಆಶಿಸ್ತೇನೆ. ಹಿಂದಿನ ದಿನವಾದ ಇಂದು ನಮ್ಮ ಪ್ರತಿಷ್ಠಾನದ ವತಿಯಿಂದ ಗುರುವಂದನೆ ಸ್ವೀಕಾರ ಮಾಡಿದಂತಹ ನಮ್ಮ ಗುರುಗಳಾದ ವಾಸುದೇವರಾವ್ ಉಳ್ಳಾಲವರಿಗೆ ನಮ್ಮ ಪ್ರತಿಷ್ಠಾನದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಅದೇ ರೀತಿ ಒಂದು ಕಾರ್ಯಕ್ರಮಗಳಲ್ಲಿ ಬಂದು ಅವರಿಗೆ ಗುರುವಂದನೆ ಮಾಡಿದಂತಹ ಪೂಜನೀಯ ಕಾರಣವರಿವರೆಗೂ ನಮ್ಮ ಪ್ರತಿಷ್ಠಾನದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇವೆ.